ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನಾಟೇಕಲ್ನಲ್ಲಿರುವ ಕಣಚೂರು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನಲ್ಲಿ ಫೆಬ್ರವರಿ 25ರಂದು ವಿವಿಧ ವಿಭಾಗಗಳ ಉದ್ಘಾಟನೆ ನಡೆಯಲಿದೆ ಎಂದು ಕಣಚೂರು ಸಮೂಹ ಸಂಸ್ಥೆಗಳ ನಿರ್ದೇಶಕ ಅಬ್ದುಲ್ ರೆಹಮಾನ್ ತಿಳಿಸಿದ್ದಾರೆ. ಆಸ್ಪತ್ರೆಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಣಚೂರು ಆಸ್ಪತ್ರೆ ಆರಂಭಗೊಂಡು 10ನೇ ವರ್ಷಕ್ಕೆ ಪಾದಾರ್ಪಣೆಗೊಳ್ಳುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳ ಚಿಕಿತ್ಸೆಗೆ ಆರಂಭಿಸಿರುವ ಇಂಟರ್ವೆನ್ಷನಲ್ ಕೆಥಟರೈಸೇಷನ್ ಲ್ಯಾಬ್ ವಿತ್ ಲೆವೆಲ್ 3 ಐಸಿಯು ಮತ್ತು ಓಟಿ ವಿತ್ ಎಚ್ಇಪಿಎ ಮಾಡ್ಯೂಲ್, ಕ್ಯಾಥ್ ಲ್ಯಾಬ್, ನ್ಯೂರಾಲಜಿ, ಸ್ಟ್ರೋಕ್ ಮ್ಯಾನೇಜ್ಮೆಂಟ್, ಆಂಕೋ ಸರ್ಜರಿ ಮತ್ತು ಇಂಟರ್ವೆನ್ಷನಲ್ ರೇಡಿಯಾಲಜಿ ವಿಭಾಗ, ಕಣಚೂರು ಆಯುರ್ವೇದ ಆಸ್ಪತ್ರೆ ಕಟ್ಟಡ, ಫಾರ್ಮಸಿ ಕಾಲೇಜು, ಸುಸಜ್ಜಿತ ಆಡಿಟೋರಿಯಂ ಉದ್ಘಾಟನೆಗೊಳ್ಳಲಿದೆ. ಈ ಸಂದರ್ಭ ಕಣಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷ ಡಾ. ಯುಕೆ ಮೋನು ಅವರ ಜೀವನ ಕಥನ ಪುಸ್ತಕ ಬಿಡುಗಡೆಗೊಳ್ಳಲಿದೆ ಎಂದು ತಿಳಿಸಿದರು. ಅಂದು ಬೆಳಿಗ್ಗೆ ಕಣಚೂರು ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದ ಆವರಣದಲ್ಲಿ 11 ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ವೈದ್ಯಕೀಯ ಶಿಕ್ಷಣ ಸಚಿವ ಡಾ. ಶರಣ ಪ್ರಕಾಶ್ ಪಾಟೀಲ್, ಶಾಸಕರಾದ ಅಶೋಕ್ ಕುಮಾರ್ ರೈ, ಡಿ ವೇದವ್ಯಾಸ್ ಕಾಮತ್, ಡಾ. ವೈ ಭರತ್ ಶೆಟ್ಟಿ, ಐವನ್ ಡಿಸೋಜಾ, ಟಿಡಿ ರಾಜೇಗೌಡ, ಎಸ್ಎಲ್ ಭೋಜೇಗೌಡ, ಮಂಜುನಾಥ ಭಂಡಾರಿ, ಎಕೆಎಂ ಅಶ್ರಫ್, ಎಸ್ಸಿಡಿಸಿಸಿ ಅಧ್ಯಕ್ಷ ರಾಜೇಂದ್ರ ಕುಮಾರ್, ಬಿ ರಮಾನಾಥ ರೈ, ಡಾ. ಹಾಶಿಂ ಅಜೀಜ್, ಡಾ. ಯುಟಿ ಇಫ್ತಿಕಾರ್ ಫರೀದ್, ದಿವ್ಯಾ ಸತೀಶ್ ಶೆಟ್ಟಿ, ಹರಿಕೃಷ್ಣ ಪುನರೂರು ಇನ್ನಿತರರು ಭಾಗವಹಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಕಣಚೂರು ಫಾರ್ಮಸಿ ಕಾಲೇಜ್ ಇದರ ಇನಾಗ್ರೇಷನ್ ಹಾಗೂ ಕಣಚೂರು ಕಾನ್ಫರೆನ್ಸ್ ರೂಮ್, ಸುಸಜ್ಜಿತವಾದಂತಹ ಕಾನ್ಫರೆನ್ಸ್ ಹಾಗೂ ಆಡಿಟೋರಿಯಂ 1000 ಆಸೀನಗಳುಳ್ಳ ಒಂದು ಕಾನ್ಫರೆನ್ಸ್ ಏರಿಯಾವನ್ನು ನಾವು ಉದ್ಘಾಟಿಸಲಿದ್ದೇವೆ. ಇದಕ್ಕೆ ಮುಖ್ಯ ಅತಿಥಿಯಾಗಿ ರಾಜ್ಯದ ಸ್ಪೀಕರ್ ಶ್ರೀ ಯುಟಿ ಖಾದರ್, ನಮ್ಮ ಈ ಕ್ಷೇತ್ರದ MLA ಅವರು, ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿ ಶ್ರೀ ಡಿಕೆ ಶಿವಕುಮಾರ್, ನಮ್ಮ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಿನಿಸ್ಟರ್ ಶ್ರೀ ದಿನೇಶ್ ಗುಂಡೂರಾವ್, ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶ್ರೀ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಇವರನ್ನೊಳಗೊಂಡಂತಹ ಮುಖ್ಯ ಅತಿಥಿಗಳು, ಹಾಗೂ ನಮ್ಮ ಜಿಲ್ಲೆಯ ಸಂಸತ್ ಸದಸ್ಯರಾದಂತಹ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾರ್ ಅವರು, ಶ್ರೀಮತಿ ಮೋಟಮ್ಮ, ಮಾಜಿ ಸಚಿವರು, ಹಾಗೂ ಇನ್ನಿತರ ನಮ್ಮ ಜಿಲ್ಲೆಯ MLAಗಳಾದಂತಹ ಶ್ರೀ ಅಶೋಕ್ ಕುಮಾರ್ ರೈ, ಪುತ್ತೂರು ಶಾಸಕರು, ಡಾಕ್ಟರ್ ವೈ ಭರತ್ ಶೆಟ್ಟಿ, ಮಂಗಳೂರು ಉತ್ತರ ಶಾಸಕರು, ಶ್ರೀ ಡಿ ವೇದವ್ಯಾಸ್ ಕಾಮತ್, ಮಂಗಳೂರು ದಕ್ಷಿಣ ಶಾಸಕರು, ಶ್ರೀ ಟಿ.ಡಿ. ರಾಜೇಗೌಡ, MLA ಶೃಂಗೇರಿ ಕ್ಷೇತ್ರ, ಚಿಕ್ಕಮಗಳೂರು ಜಿಲ್ಲೆ, ಶ್ರೀ ಐವನ್ ಡಿಸೋಜಾ MLC, ಶ್ರೀ ಮಂಜುನಾಥ್ ಭಂಡಾರಿ MLC, ಶ್ರೀ ರಾಜೇಂದ್ರ ಕುಮಾರ್, ಚೇರ್ಮನ್ SCDCC ಬ್ಯಾಂಕ್ ಮಂಗಳೂರು, ಶ್ರೀ ರಮನಾಥ್ ರೈ, ಮಾಜಿ ಸಚಿವರು ಕರ್ನಾಟಕ ಸರ್ಕಾರ, ಶ್ರೀ ಎಕೆಎಂ ಅಶ್ರಫ್ MLA ಮಂಜೇಶ್ವರ, ಡಾಕ್ಟರ್ ಹಾಶಿಂ ಅಜೀಜ್, ಡೈರೆಕ್ಟರ್ ಅಜೀಜಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಕೊಲ್ಲಂ, ಶ್ರೀ ಎಸ್ಎಲ್ ಭೋಜೇಗೌಡ MLC ಕರ್ನಾಟಕ ಸೌತ್ ವೆಸ್ಟ್ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ, ಶ್ರೀ ಡಾಕ್ಟರ್ ಯುಟಿ ಇಫ್ತಿಕಾರ್ ಫರೀದ್, ಚೇರ್ಮನ್ ಕರ್ನಾಟಕ ಸ್ಟೇಟ್ ಅಲೈಡ್ ಹೆಲ್ತ್ ಕೇರ್ ಕೌನ್ಸಿಲ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಶ್ರೀಮತಿ ದಿವ್ಯಾ ಸತೀಶ್ ಶೆಟ್ಟಿ, ಚೇರ್ಮನ್ ಕೋಟೆಕರ್ ಪಂಚಾಯತ್, ಹಾಗೂ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು, ನಮ್ಮ ಚೇರ್ಮನ್ ಅವರ ಬುಕ್ ಬಿಡುಗಡೆ, ಅದರ ಡಾಕ್ಟರ್ ಕಣಚೂರು ಅಭಿಮಾನಿ ಬಳಗ ಇದರ ಗೌರವಾನ್ವಿತ ಅಧ್ಯಕ್ಷರು, ಹಾಗೂ ಇತರ ಎಲ್ಲ ನಮ್ಮ ಸಂಸ್ಥೆಯ ಟ್ರಸ್ಟೀಸ್ ಇವರೆಲ್ಲರೂ ಇದರಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆಯ ಡೀನ್ ಶಹನವಾಸ್ ಮಾಣಿಪ್ಪಾಡಿ, ವೈದ್ಯಕೀಯ ಸಲಹೆಗಾರ ಡಾಕ್ಟರ್ ಎಂಬಿ ಪ್ರಭು ಹಾಗೂ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ರೋಹನ್ ಮೋನಿಸ್ ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ದೇರಳಕಟ್ಟೆ.